ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಅಂಗಾರ ಇವರ ವಿಶೇಷ ಅನುದಾನದ ಮೂಲಕ ಗೋಳಿತೊಟ್ಟು ಪುರ ರಸ್ತೆ ಕಾಂಕ್ರೀಟೀಕರಣ ನಡೆದಿದ್ದು ಇಂದು ರಸ್ತೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಎಸ್ ಅಂಗಾರ ಅವರ ಉಪಸ್ಥಿತಿಯಲ್ಲಿ ಕಡಬ ತಾಲೂಕು ಪಂಚಾಯತ್ನ ಅಧ್ಯಕ್ಷೆ ರಾಜೇಶ್ವರಿ ಕೆ ಇವರು ಉದ್ಘಾಟನೆಗೊಳಿಸಿದರು. ಇನ್ನು ಈ ರಸ್ತೆಯು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ತಲಾ 10 ಲಕ್ಷದಂತೆ 2 ಅನುದಾನದ ಮೂಲಕ ಒಟ್ಟು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸಿದ ಕಾರ್ಯ ನಡೆಯಲಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ನ ಸದಸ್ಯರಾದ ತೇಜಸ್ವಿನಿ ಕಟ್ಟಪ್ಪುಣಿ, ಭಾಸ್ಕರ್ ಗೌಡ, ಜಯಂತಿ ಆರ್ ಗೌಡ, ಕುಶಾಲಪ್ಪ ಗೌಡ, ಸುಭಾಷ್ ಶೆಟ್ಟಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ರಾಜಕೀಯವಾದ ಅನ್ನ ಲಾಭಗತವನ್ನ ಕೆಲಸಲು ಈ ಕೆಲಸಲು ನಮ್ಮ ಬಿಜೆಪಿ ಇರಿದ ಆಯ್ಕೆ ದಾಯಿತೆಗೋಸ್ಕರ ಆಯ್ಕೆ ಬಂಡ ಕೆಲಸ ಮಾತ್ರ ಮಾಲ್ಪವನ್ನಮ್ಮ ಎರಡನೇ ಮಾತ್ರ ಕೆಲಸವನ್ನು ನಮ್ಮ ಪಾರ್ಟಿದ ಲಾಭಗತವನಿಗೆ ಒಂದು ಯಾನು ವಿಶೇಷವಾದ ಕರಿನ 25 ವರ್ಷದಿಂದ ಅಂತ ಉಪನಿಂಚಿನ ಪ್ರಶ್ನೆ ಅಪ್ಪಗ ಇತ್ತ ಪ್ರಚಾರ ಓಡು ಬಂಡ ನಮ್ಮ ಟಿವಿ ಕೊರಡು ಮಾಧ್ಯಮಗಳು ತೆರಿಪಾಡು ಪತ್ರಿಕೆ ಕೊರಡು ಒಂದು ಮಾತ್ರ ವ್ಯವಸ್ಥೆಲ್ಲ ಆಂಡ ಅಯ್ಯರ್ದಲ್ಲ ಸುಲಭವಾದ ನಮ್ಮ ಗ್ರಾಮಡು ನಮ್ಮ ಒಂಜಿ ಕ್ಷೇತ್ರದ ಚುನಾಯಿತ ಪ್ರತಿನಿಧಿ ಮಾತ್ರ ಕೆಲಸನು ನಮ್ಮನೆ ತೆರಿಪು ಸಾಧ್ಯ ಉಂಟು. ಅಪ್ಪಗ ಆ ರೀತಿದ ಒಂಜಿ ತೆರಿಪಾಪುರಂಜನ ಕೆಲಸದವರ ನಮ್ಮ ಮಧ್ಯದ ಒಂಜಿ ಆತ್ಮೀಯತೆ ಒಂಜಿ ವಿಶ್ವಾಸ ಎಲ್ಲ ಬರ್ಪಡು ಒಂದು ಏಪ ಆಪುಜ ಆತರ ನಂಗೆ ಪಾರ್ಟಿಗಳ ಆ ರಾಜಕೀಯ ಲಾಭಗಳು ತಿಕ್ಕುಜ ರಸ್ತೆ ಏನಿದೆ ಈ ರಸ್ತೆ ಈ ಹಿಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಅಭಿವೃದ್ಧಿ ಮಾಡುವಂಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಆದರೆ ಈ ಅಭಿವೃದ್ಧಿಯನ್ನು ಮಾಡಿರುವಂಥದ್ದು NDA ಸರ್ಕಾರ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿರುವ ಸಮಯದಲ್ಲಿ ಈ ರಸ್ತೆಯ ಅಭಿವೃದ್ಧಿಗೆ ಅನುದಾನವನ್ನು ಮಾಡಿರುವಂಥದ್ದು. ಆನಂತರ ವಾಜಪೇಯಿಯವರ ಸರ್ಕಾರ NDA ಸರ್ಕಾರ ಹೋಯಿತು. ಆನಂತರ UPA ಸರ್ಕಾರ ಬಂತು. UPA ಸರ್ಕಾರ ಬಂದ ನಂತರ 10 ವರ್ಷಗಳ ಕಾಲ ಯಾವುದೇ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಆದಂಥ ಕಾಮಗಾರಿಗಳಿದೆ ಅದರ ಅಭಿವೃದ್ಧಿಗೆ ಒಂದೇ ₹1 ಅನುದಾನ ಯಾವ ಯೋಜನೆಯಲ್ಲಿ ಕೂಡ ಕೊಡಲಿಲ್ಲ. ಆದರೆ ಇದೀಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ NDA ಸರ್ಕಾರ ಇವತ್ತು ದೇಶದಲ್ಲಿ ಆಡಳಿತದಲ್ಲಿದೆ. ಈಗ ಪ್ರಧಾನಮಂತ್ರಿ ಯಾವ ರಸ್ತೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಆ ಎಲ್ಲ ರಸ್ತೆಗಳಿಗೆ ಮತ್ತೆ ರಸ್ತೆಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಬೇಕಾಗಿ ಅನುದಾನವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ಒಂದು ಅನುದಾನದಲ್ಲಿ ಸುಮಾರು ₹45 ಲಕ್ಷ ಅನುದಾನದಲ್ಲಿ ಈ ರಸ್ತೆಯ ಮತ್ತೆ ಮರು ಡಾಮರೀಕರಣ ಕಾಮಗಾರಿ ಪೂರ್ತಿ ಆಗಿ ಹೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಉಳಿಕೆ 3.5 ಕಿಲೋಮೀಟ್ರ್ ಇದೆ. ಅದಕ್ಕೆ ಮತ್ತೆ ಇದೇ ಪ್ರಧಾನಮಂತ್ರಿ ಗ್ರಾಮ ಸಡಕಿನ ಯೋಜನೆಯಲ್ಲಿ ದುರಸ್ತಿಗೆ ಅನುದಾನವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಎರಡನೇದಾಗಿ ನಮ್ಮ ವಿಶೇಷವಾಗಿ ಇವತ್ತು ಗ್ರಾಮೀಣ ರಸ್ತೆಗಳು ಏನಿದೆ, ಜಿಲ್ಲಾ ಪಂಚಾಯತಿನ ರಸ್ತೆಗಳು ಏನಿದೆ, ಆ ಜಿಲ್ಲಾ ಪಂಚಾಯತಿನ ರಸ್ತೆಗಳನ್ನು ನಾವು ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಸುಮಾರು 16 ರಸ್ತೆಗಳು 350 ಕಿಲೋಮೀಟ್ರ್ ಇವತ್ತು PWDಗೆ ಹಸ್ತಾಂತರ ಮಾಡುವಂಥ ಕೆಲಸಗಳಾಗಿದೆ. ಅದರಿಂದಾಗಿ ಇವತ್ತು ಕೊಯ್ಲ ಹಿರೇಬಂಡಾಡಿಯಿಂದ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೊಯ್ಲಕ್ಕೆ ಸಂಬಂಧಪಟ್ಟಾಗಿ ಒಂದು ರೀತಿಯಲ್ಲಿ ಅದನ್ನು ರಸ್ತೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸಗಳು. ಆನಂತರ ಅದೇ ರಸ್ತೆಯನ್ನು ಮುಂದುವರಿಸಿಕೊಂಡು ಅದು ರಾಮಕುಂಜಾಗಿ ಬಂದು ಅಭಿವೃದ್ಧಿಪಡಿಸುವಂಥ ಕೆಲಸಗಳು. ಈ ರೀತಿಯಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಈ ರೀತಿಯಲ್ಲಿ ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸುವುದರಿಂದಾಗಿ ಇನ್ನು ಮುಂದಿನ ದಿನದಲ್ಲಿ ನಾನು ಯಾವುದೇ ರೀತಿಯ ಅನುದಾನವನ್ನು ಕೊಡುವಂಥ ಅವಶ್ಯಕತೆಗಳಿಲ್ಲ. ಆ ಗ್ರಾಮೀಣ ಎಲ್ಲ ರಸ್ತೆಗಳಿಗೂ ಕೂಡ ಲೋಕೋಪಯೋಗಿ ಇಲಾಖೆಯಿಂದ ಮತ್ತು ಬಜೆಟಿನಲ್ಲಿ ಆ ರೀತಿಯ ಅನುದಾನವನ್ನು ಒದಗಿಸಿಕೊಟ್ಟು ಆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂಥ ಅವಕಾಶಗಳಾದ ಕಾರಣ ಇನ್ನು ಮುಂದೆ ನಮ್ಮ ಕ್ಷೇತ್ರದ ಎಲ್ಲ ರಸ್ತೆಗಳ ಒಂದು ಅಭಿವೃದ್ಧಿ ಕೂಡ ಅತ್ಯಂತ ವೇಗದಲ್ಲಿ ನಡೀಲಿಕ್ಕೆ ಸಾಧ್ಯತೆ. ಆ ರೀತಿಯಲ್ಲಿ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕಿನಲ್ಲಿ ಕೂಡ ಈ ರಸ್ತೆಯ ಏನು ಅಭಿವೃದ್ಧಿಯಾಗಿದೆ ಅದನ್ನು ದುರಸ್ತಿಪಡಿಸುವಂಥದ್ದು ಸುಮಾರು ಒಂದು 330 ಕಿಲೋಮೀಟರ್ನಷ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಹೊಸ ರಸ್ತೆಯ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಕೆಲಸವನ್ನು